ರಾಜೀವ್ ಗಾಂಧಿರವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ತಂದಂಥ ಇದನ್ನು ಉಪಯೋಗಿಸ್ಕೊಂಡು ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಒಂದು ಶಾಶ್ವತವಾದಂಥ ರೆಕಾರ್ಡು ಮತ್ತು ಒಂದು ಅಸ್ತಿತ್ವವನ್ನು ಪಕ್ಷಕ್ಕೆ ಒಂದು ಇತಿಹಾಸವನ್ನು ಬರೀತಕ್ಕಂಥ ರೀತಿಯಲ್ಲಿ ಸಾಧ್ಯ ಆಗ್ತದೆ. ಇವತ್ತು ಹೆಚ್ಚು ಜನ ಸದಸ್ಯರನ್ನ ನೋಂದಾಯಿಸೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು ಮತ್ತು ಭಾಳ ಸುಲಭದ ರೂಪದಲ್ಲಿ ಮಾಡ್ತಕ್ಕಂಥದ್ದು, ಹೆಚ್ಚು ಜನ ಯುವಕರನ್ನ ಸಂಘಟಿಸುವ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಶಿಡ್ಲಘಟ್ಟದ ಕ್ಷೇತ್ರದಲ್ಲಿ ಇವತ್ತು ಸಾಂಕೇತಿಕವಾಗಿ ಪ್ರಾರಂಭ ಆಗಿದೆ. ಈಗ ನಿನ್ನೆ ಗೋರಿಬಿದ್ದರಲ್ಲಾಗಿದೆ. ಈಗೆಲ್ಲರೂ ಕೂಡ ಹೋಗಿ ಫೀಲ್ಡ್ಗೆ ಹೋಗಿ ಅವರು ಪ್ರತಿಯೊಬ್ಬರು ಕೂಡ ಅದನ್ನು ಸದಸ್ಯರನ್ನ ನೋಂದಾಯಿಸ್ತಾರೆ. ನೋಡಿ, ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡಕ್ಕೆ ಹೋಗೋದಿಲ್ಲ. ಕಾರಣ ಏನಂತಂದರೆ ಅದು ಇವತ್ತು ಹೈಕೋರ್ಟ್ನಲ್ಲೂ ಕೂಡ ಇವತ್ತು ಹಿಯರಿಂಗ್ ಇದೆ. ಆದರೆ ನಮಗೆ ಈ ಕಳೆದ ದೇಶದಲ್ಲಿ 5-7 ವರ್ಷದಿಂದ 8 ವರ್ಷದಿಂದ BJP ರಾಜ್ಯದಲ್ಲಿ BJP ಸರ್ಕಾರ ಇದ್ದು ಎಲ್ಲಿಗೆ ಹೋಗಿದೆ ಅಂತ ಹೇಳಿದ್ರೆ, ನಾವು ಎಲ್ಲೋ ಒಂದು ಕಡೆಗೆ ಇಷ್ಟು ಬೇಗನೆ ಅಂಬೇಡ್ಕರ್ ಅವರನ್ನ ಮರೆಸಿ ಸಂವಿಧಾನವನ್ನು ಮರೆತ್ರಿ ಭಾವೈಕ್ಯತೆಯಿಂದ ಬದುಕ್ತಕ್ಕಂಥದ್ದನ್ನ ಮರೆತುಬಿಟ್ವಲ್ಲ ಅಂತಕ್ಕಂಥ ದುಃಖ ನಮ್ಗೆ. ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಿ ಸರ್? ಲಾಸ್ಟ್ ವಿದ್ಯಾರ್ಥಿಗಳಿಗೆ ನಾನು ಹೇಳೋದು, ಇವತ್ತು ನ್ಯಾಯಾಲಯದ ಮುಂದೆ ಇರತಕ್ಕಂಥ ಸಂದರ್ಭದಲ್ಲಿ ಸಂಯಮವನ್ನು ಕಾಪಾಡಬೇಕು. ಸಂವಿಧಾನದ ಆಶಯಗಳೇನಿದೆ, ಆಶಯಗಳೇನು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಎಲ್ಲದರೂ ಕೂಡ ನಮ್ಗೆ ಹಕ್ಕು ಅಂತಕ್ಕಂಥದ್ದಲ್ಲ. ಇವತ್ತು ವಿದ್ಯಾಭ್ಯಾಸಕ್ಕೋಸ್ಕರ ಯಾವುದೇ ಜಾತಿ ಜನ ಎಲ್ಲರೂ ಭಾರತೀಯರೇ, ಇಲ್ಲ ಬೇರೆಯವರು ಯಾರೂ ಇಲ್ಲ, ಭಾರತೀಯರು ಎಲ್ಲರೂ ಕೂಡ ಎಲ್ಲರ ಮಕ್ಕಳು ಶಾಲೆಗಳಿಗೆ ಹೋಗಿ ಕಲಿಬೇಕಾದಾಗ ನಿಮಗೆ ಶಿಕ್ಷಣ ಮಾಡ್ತಕ್ಕಂಥದ್ದೇ ಆದ್ಯತೆ ಆಗಬೇಕು ವಿನಃ, ಅದೇ ಪ್ರಮುಖವಾಗಬೇಕು ವಿನಃ ಅದು ಬಿಟ್ಟು ಬೇರೆ ಯಾವುದಕ್ಕೂ ಆಗಬಾರ್ದು. ಈ ಕಾರಣಕ್ಕೋಸ್ಕರನೇ ರಾಜಕಾರಣ ಬರ್ತದೆ ಅನ್ನೋ ಕಾರಣಕ್ಕೋಸ್ಕರ ಭಾಳ ಹಿಂದೆನೇ ಕಾಲೇಜಸ್ಸಲ್ಲಿ ಇವತ್ತು ಯೂನಿಯನ್ ಎಲೆಕ್ಷನ್ಸನ್ನು ಕೂಡ ಬ್ಯಾನ್ ಮಾಡಿರ್ತಕ್ಕಂಥದ್ದು. ಅಂದರೆ ಎಲ್ಲ ಒಂದು ಕಡೆಗೆ ರಾಜಕಾರಣ ಪ್ರವೇಶ ಆಗಬಾರ್ದು ಅಂತೇಳಿ. ಇವತ್ತು ನೋಡಿದ್ರೆ ಇವತ್ತು ಧರ್ಮದ ಮಧ್ಯದಲ್ಲಿ, ಜಾತಿ ಮಧ್ಯದಲ್ಲಿ ಇವತ್ತು ಕೋಮುವಾದವನ್ನು ಉಯಿಲೆಬ್ಬರಿಸತಕ್ಕಂಥ ರೀತಿಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನೋಡಿದಾಗ ಇವತ್ತು ನಮ್ಮ ಪ್ರಜಾಪ್ರಭುತ್ವ ಸಕಾರಾತ್ಮಕವಾಗಿ ನಾವು ಇವತ್ತು ದೇಶವನ್ನು ಮುನ್ನಡೀತಾ ಇಲ್ಲ, ಅಪಾಯ ಮುಂದೆ ಇದೆ ಅಂತಕ್ಕಂಥದ್ದು ಅರ್ಥ ಆಗ್ತದೆ. ರಾಜಕಾರಣಿಗಳಿಗೆ ಏನು ಹೇಳ್ತೀರಿ ಸರ್? ಈಗಿನ ರಾಜಕಾರಣಿಗಳಿಗೆ ನಾನು ಹೇಳ್ತೀನಿ, ಯಾವುದೇ ರಾಜಕಾರಣಿ ಆಗಲಿ ಸಂವಿಧಾನದ ಆಶಯಗಳನ್ನು ಅರ್ಥ ಮಾಡಿಕೊಂಡು ಆ ಇತಿಮಿತಿನಲ್ಲಿ ಇರಬೇಕಾಗ್ತದೆ. ಇದರ ಕೋಮುವಾದವನ್ನು ಪ್ರಚೋದಿಸ್ತಕ್ಕಂಥದ್ದಲ್ಲ. ಅದರಲ್ಲೂ ಕೂಡ ಈಗ ಇನ್ನೊಂದು ಮುಂದಿನ ವರ್ಷ ಚುನಾವಣೆ ಇದೆ. ಈ ರೀತಿಯಾಗಿ ಗೊಂದಲಗಳನ್ನು ಸೃಷ್ಟಿ ಮಾಡಿದರೆ ಹೆಚ್ಚು ಓಟ್ ಬರ್ತದೆ ಅಂತೇಳಿ ನಂಬಿರ್ತಕ್ಕಂಥವ್ರು ಕೆಲವು ರಾಜಕೀಯ ಪಕ್ಷ ಅಷ್ಟೇ ರಾಜಕಾರಣಕ್ಕೋಸ್ಕರ ಮಾಡ್ತಾ ಇರೋದು. ದೇಶ ಮುಖ್ಯ ಆಗಿಲ್ಲ.